ಒತ್ತು ಶಾವಿಗೆಯನ್ನು ಊರ ಕಡೆ ಮಾಡುವಂತಹ ಶಾವಿಗೆ ಮನೆ ಇರುತ್ತಲ್ವ, ಅದನ್ನ ಯೂಸ್ ಮಾಡಿಕೊಂಡು ತುಂಬಾ ಸುಲಭವಾಗಿ ಪರ್ಫೆಕ್ಟಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ನಿಮಗೆ ಬಿಡಿ ಬಿಡಿಯಾಗಿ ತುಂಬಾ ಚೆನ್ನಾಗಿ ಶಾವಿಗೆ ಮಾಡಬೇಕು ಅಂತಂದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಚಿಕನ್ ಸಾರು ಇರ್ಬೋದು ಅಥವಾ ಕಾಯಿ ಹಾಲಿನ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಒತ್ತು ಶಾವಿಗೆ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಸೇಮೆದ ಅಡುಗೆ ಅಥವಾ ಒತ್ತು ಶಾವಿಗೆಯನ್ನು ಮಾಡಲಿಕ್ಕೆ ನಾನು ಒಂದು 4 ಲೋಟದಷ್ಟು ರೈಸನ್ನು ತಗೊಂಡಿದ್ದೇನೆ. ಏನು ಮಾಡಿದ್ದೀನಿ ಅಂತಂದರೆ ದೋಸೆ ರೈಸ್ ಇರುತ್ತಲ್ವ ಅದು ಮತ್ತು ಈ ಕುಚ್ಚಲಕ್ಕಿ ಇರುತ್ತಲ್ವ ಅದನ್ನ ಮಿಕ್ಸ್ ಮಾಡಿಕೊಂಡು ತಗೊಂಡಿದ್ದೇನೆ. ದೋಸೆ ರೈಸ್ ಒಂದು 3 ಗ್ಲಾಸಷ್ಟು ಹಾಕಿದರೆ ಕುಚ್ಚಲಕ್ಕಿ 1 ಗ್ಲಾಸಷ್ಟು ಹಾಕಿದ್ದೇನೆ. ಸ್ವಲ್ಪ ಜಾಸ್ತಿ ಜನರಿಗೆ ಮಾಡ್ತಾಯಿದ್ದೇನೆ, ಯಾಕಂತಂದರೆ ಇದೊಂಥರ ಅಪರೂಪದ ತಿಂಡಿ. ಸೊ ನನ್ನ ತಂಗಿ ಮನೆಗೆಲ್ಲ ಕಳಿಸ್ಕೊಡ್ಬೇಕು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೇನೆ. ಒಂದು 5-6 ಜನರಿಗೆ ಆಗುತ್ತೆ. ನೀವು ಒಂದು 3-4 ಜನರಿಗೆ ಮಾಡೋದಿದ್ರೆ 2-2.5 ಲೋಟ ರೈಸನ್ನು ತಗೋಬೋದು. ನೋಡಿ, ಕುಚ್ಚಲಕ್ಕಿ ಇಲ್ಲದಿದ್ದರೆ ತೊಂದರೆ ಇಲ್ಲ, ಕುಚ್ಚಲಕ್ಕಿ ಹಾಕಿದರೆ ಸ್ವಲ್ಪ ಮೆತ್ತಗೆ ಬರುತ್ತೆ ಅನ್ನೋ ರೀಸನ್ಗೆ ಹಾಕ್ತಾ ಇದ್ದೀನಿ. ನೀವು ಈ ತಿಂಡಿ ಮಾಡೋದಕ್ಕಿಂತ 6 ಗಂಟೆ ಮುಂಚೆ ಇದನ್ನ ನೆನೆ ಹಾಕಿ ಚೆನ್ನಾಗಿ ತೊಳೆದು ಇವಾಗ ನಾವಿದನ್ನ ರುಬ್ಕೊಳ್ಳೋಣ. ಇದನ್ನ ಒಂದೇ ಸರಿ ರುಬ್ಕೊಳ್ಳೋಕ್ಕಾಗಲ್ಲ, ಗ್ರೈಂಡರಲ್ಲಾದರೆ ರುಬ್ಬೋದು, ಬಟ್ ತುಂಬ ಟೈಮ್ ತಗೊಳ್ಳುತ್ತೆ. ಅದಕ್ಕೆ ಮಿಕ್ಸಿಯಲ್ಲಿ ನಾನು 2 ಸರಿ ಹಾಕಿ ರುಬ್ತಾ ಇದ್ದೇನೆ. ಅರ್ಧದಷ್ಟು ರೈಸನ್ನು ಹಾಕ್ಕೊಂಡಿದ್ದೇನೆ, ಅಂದರೆ 2 ಲೋಟದಷ್ಟು ರೈಸನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೊತಾ ಇದ್ದೇನೆ. ನೀವು 2 ಸರಿ ರುಬ್ಬುವಾಗಲೂ ಉಪ್ಪು ಹಾಕೊಳ್ಳಿ, ಇಲ್ಲಾಂದರೆ ಕೊನೆಗೆ ಕರೆಕ್ಟಾಗಿ ಮಿಕ್ಸ್ ಆಗಲ್ಲ. ಇದನ್ನ ರುಬ್ಲಿಕ್ಕೆ ನೀರೊಂದು ಅರ್ಧ ಲೋಟದಷ್ಟು ಸಾಕು, ಜಾಸ್ತಿ ಬೇಡ, ಯಾಕಂತಂದರೆ ಇದು ಗಟ್ಟಿ ಬೇಕು ನಮಗೆ, ತೆಳ್ಳಗಾಗಬಾರ್ದು. ನೋಡಿ, ಈ ಹದ ಓಕೆ, ಸಾಕು. ಇದನ್ನ ಒಂದು ಪಾತ್ರೆಗೆ ತೆಗೆದು ಹಾಕ್ತಾ ಇದ್ದೇನೆ ಹಿಟ್ಟನ್ನು. ಈಗ ಅದೇ ಮಿಕ್ಸಿಗೆ ಉಳಿದಿದೆಯಲ್ವಾ ರೈಸ್, ಅದನ್ನು ಕೂಡ ಹಾಕಿ ಸೆಕೆಂಡ್ ರೌಂಡು ರುಬ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಉಪ್ಪನ್ನು ಹಾಕೊತಾ ಇದ್ದೇನೆ. ಹಾಗೆಯೇ ನಾನು ಸೆಕೆಂಡ್ ರೌಂಡು ರುಬ್ಬುವಾಗ ಒಂದು ಸ್ವಲ್ಪ ಕಾಯಿ ತುರಿ ಕೂಡ ಹಾಕೊತಾ ಇದ್ದೇನೆ, ಯಾಕಂತಂದರೆ ಮೆದುವಾಗಿ ಬರುತ್ತೆ ಮತ್ತು ಎಲ್ಲದಕ್ಕಿಂತ ಜಾಸ್ತಿಯಾಗಿ ರುಚಿಯಾಗಿ ಬರುತ್ತೆ. ಮತ್ತು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ರುಬ್ಕೊಳ್ತಾ ಇದ್ದೇನೆ. ನೋಡಿ, ಹಿಟ್ಟು ರುಬ್ಕೊಂಡಿದ್ದೇನೆ. ಅದೇ ಪಾತ್ರೆಗೆ ಹಾಕೊತಾ ಇದ್ದೇನೆ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ಹಾಕ್ಕೊಳ್ಳಿ, ಅಂದರೆ ಕುಕ್ಕಿಂಗ್ ಆಯಿಲ್. ಯಾಕಂತಂದರೆ ನಿಮಗೆ ಶಾವಿಗೆನ ಒತ್ತುತ್ತೀವಲ್ವ ಆವಾಗ ತುಂಬ ಈಸಿಯಾಗಿ ಅದು ನಮಗೆ ಒತ್ತಿ ಶಾವಿಗೆ ಮಾಡಲಿಕ್ಕೂ ಈಸಿ ಆಗುತ್ತೆ. ಇನ್ನೊಂದು ಏನು ಅಂತಂದರೆ ತುಂಬ ಫ್ಲೇವರ್ ಆಗಿ ರುಚಿಯಾಗಿ ಬರುತ್ತೆ. ಕೋಕೋನಟ್ ಆಯಿಲ್ ಇಲ್ಲದಿದ್ದರೆ ಬೇರೆ ಯಾವುದಾದ್ರೂ ಅಡುಗೆ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ಬೋದು. ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ರುಬ್ಬುವಾಗ ಹಾಕ್ಕೊಂಡ್ರೂ ನಡೆಯುತ್ತದೆ, ಏನು ತೊಂದರೆ ಇಲ್ಲ. ಆವಾಗದ ಹಿಟ್ಟು ಸ್ವಲ್ಪ ಗಟ್ಟಿ, ಇವಾಗ ಸ್ವಲ್ಪ ತೆಳ್ಳಗಾಗಿದೆ, ಏನು ತೊಂದರೆ ಇಲ್ಲ. ಯಾಕಂತಂದರೆ ಈ ಹಿಟ್ಟನ್ನು ಒಂದು ಸ್ವಲ್ಪ ನಾವು ಬಿಸಿ ಮಾಡಿ ಹದ ಮಾಡಿ ಉಂಡೆ ಮಾಡಲಿಕ್ಕೆ ರೆಡಿ ಮಾಡಬೇಕು, ಆವಾಗ ಸರಿಯಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಎಣ್ಣೆ ಹಾಕ್ಕೊಂಡಿದ್ವಲ್ಲ ಅದು ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಇವಾಗ ಇದನ್ನೊಂದು ಚೂರು ಬಿಸಿ ಮಾಡಿ ನಮಗೆ ಉಂಡೆ ಕಟ್ಟಲಿಕ್ಕೆ ಹದ ಮಾಡ್ಕೊಳ್ಳೋಣ. ನೋಡಿ, ಈಗ ಸ್ಟವ್ ಮೇಲೆ ಪಾತ್ರೆನ ಇಟ್ಬಿಟ್ಟು ನಾವಿದನ್ನ ಮಗ್ಸ್ತಾ ಹೋಗಬೇಕು. ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ. ಇದು ಸ್ವಲ್ಪ ಗಟ್ಟಿ ಆಗ್ತಾ ಇರಬೇಕು. ತಳದಿಂದ ಈ ಥರ ನೀಟಾಗಿ ಹಿಟ್ಟನ್ನು ಮಗ್ಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಎಲ್ಲ ಕಡೆ ಮಗುಚಿ, ಯಾಕಂತಂದರೆ ಸೌಟ್ ಹಾಕ್ಬಿಟ್ಟು, ಇಲ್ಲದಿದ್ದರೆ ಕೆಳಗಡೆ ಗಟ್ಟಿಯಾಗಿ ಅಂಟ್ಕೊಂಡು ಬಿಡುತ್ತೆ, ಕರೆಕ್ಟಾಗಿ ಹದ ಆಗಲ್ಲ. ಹಿಟ್ಟು ಜಾಸ್ತಿ ಇದ್ದರೆ ಇದು ಬಿಸಿ ಆಗ್ತಾ ಇದ್ದಂಗೆ ನಿಮಗೆ ತಿರುಗಿಸಲಿಕ್ಕೆ ಕಷ್ಟ ಆಗುತ್ತೆ. ನಮಗೆ ಉಂಡೆ ಮಾಡುವ ಅದಕ್ಕೆ ಬಂದರೆ ಸಾಕು. ನೋಡಿ, ಈ ಥರ ಸಾಕಿಷ್ಟು. ಸ್ಟವ್ ಬಂದ್ ಮಾಡಿ ಇಳಿಸಿ ಆದ ನಂತರ ನೀವೊಂದು ಸರಿ ತಳದಿಂದ ಈ ಥರ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲದಿದ್ದರೆ ತಳದು ಗಟ್ಟಿ ಗಟ್ಟಿ ಇರುತ್ತೆ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಈ ಹಿಟ್ಟನ್ನು ಈ ಕಾಟನ್ ಬಟ್ಟೆ ಇರುತ್ತಲ್ವ, ಯಾವುದಾದ್ರು ತೆಳ್ಳಗಿನ ಕಾಟನ್ ಬಟ್ಟೆಯಲ್ಲಿ ಹಾಕಿ ಸ್ಟೀಮಲ್ಲಿ ಕೂಡ ಹದ ಮಾಡ್ತಾರೆ, ಅಂದರೆ ಅವಾಗ ಅದು ಕೂಡ ಈಸಿ. ಸ್ವಲ್ಪ ಬಿಸಿಯಾಗಿ ಇರುವಾಗಲೇ ನೋಡಿ, ಈಗ ಸ್ವಲ್ಪ ಕೈಗೆ ತಣ್ಣೀರನ್ನು ಹಾಕ್ಕೊಂಡು ಉಂಡೆನ ಮಾಡ್ಕೊಳ್ಳೋಣ. ಕೈಗೆ ಸ್ವಲ್ಪ ನೀರನ್ನು ತಾಗಿಸ್ಕೊಂಡು ನೋಡಿ ಉಂಡೆನ ಮಾಡ್ಕೊಳ್ಳೋಣ. ಪುಂಡಿ ಅಂತೀವಿ ನಾವು. ಈ ಸೇಮೆ ದಡ್ಡೆಗಾದರೆ ಸ್ವಲ್ಪ ದೊಡ್ಡ ಪುಂಡಿ, ಅಂದರೆ ಮೋಲ್ಡ್ ಇರುತ್ತಲ್ವ, ಮೋಲ್ಡ್ ದೊಡ್ಡದಿರುತ್ತಲ್ವ ಅದಕ್ಕೆ. ಮತ್ತು ಇಲ್ಲದಿದ್ದರೆ ಚಿಕ್ಕ ಚಿಕ್ಕದು ಕಟ್ ಬರುತ್ತೆ. ನೋಡಿ, ಇಷ್ಟು ಸಾಕು. ಈ ಥರ ಉಂಡೆನ ಮಾಡ್ಕೋಬೇಕು. ಬಟ್ ಉಂಡೆ ನೀವು ದೊಡ್ಡದು ಮಾಡಿದರೆ ನಿಮಗೆ ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ನೋಡಿ, ಈ ಥರ ಪುಂಡಿ ಅಥವಾ ಉಂಡೆಗಳನ್ನು, ಅಂದರೆ ಕಡುಬು ಥರ ಮಾಡಿ ರೆಡಿ ಇಟ್ಕೊಂಡಿದ್ದೇನೆ. ಈ
ಕಡುಬನ್ನು ಬೇಯಿಸಲಿಕ್ಕೆ ನಾವು ಊರಲ್ಲಿ ಇಡ್ಲಿ ಮಾಡೋ ಪಾತ್ರೆ, ಇದಕ್ಕೆ ತೊಂದ್ರು ಅಂತಾರೆ, ಅದನ್ನ ಯೂಸ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಹೇಗೆ ಅಂತಂದರೆ ನೋಡಿ, ಈ ಥರ ಇಡಬೇಕು, ಇಲ್ಲದಿದ್ದರೆ ಅಡ್ಡ ಇಟ್ಟರೆ ಅದು ಬೇಗ ಬೇಯಲ್ಲ. ಈ ಥರ ಇಟ್ಕೊಂಡು ಬರಬೇಕು ನೋಡಿ. ಈ ಥರ ಎಲ್ಲದನ್ನು ಇಟ್ಟಿದ್ದೇನೆ. ಇವಾಗ ಇದನ್ನ ನಾವು ಹೈ ಫ್ಲೇಮ್ ಇಟ್ಟು ಸ್ಟೀಮಲ್ಲಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಬೇಯಿಸ್ಬೇಕು. ಯಾಕಂತಂದರೆ ದೊಡ್ಡ ಕಡುಬು ಆಗಿರೋದ್ರಿಂದ ಅಥವಾ ಪುಂಡಿ ಆಗಿರೋದ್ರಿಂದ ಬೇಗ ಬೇಯಲ್ಲ. ಈಗ ನೋಡಿ, ಈ ಒತ್ತು ಶಾವಿಗೆ ಅಥವಾ ಶೇಮ್ ಅಂತಾರಲ್ವ ನಮ್ಮ ಕಡೆ, ಅದನ್ನ ತಿನ್ನಲಿಕ್ಕೆ ಒಂದು ಕಾಯಿ ಹಾಲನ್ನು ನಮ್ಮ ಕಡೆ ಮಾಡ್ತಾರೆ. ಅಂದರೆ ಸ್ವಲ್ಪ ಸಿಹಿ ಇರುತ್ತೆ, ಇಲ್ಲದಿದ್ದರೆ ಚಿಕನ್ ಸಾರು ಬೇರೆ ಯಾವುದಾದ್ರೂ ಟೊಮೆಟೊ ಸಾರು ಜೊತೆನೂ ಚೆನ್ನಾಗೇ ಇರುತ್ತೆ. ಆ್ಯಕ್ಚುಲಾಗಿ ಚಿಕನ್ ಸಾರು ಇದೆ, ಬಟ್ ನಾನು ಇದು ವೆಜ್ ಅವರಿಗೆ ಯಾವ ಥರ ತಿನ್ಬೋದು ಅದಕ್ಕೋಸ್ಕರ ಈ ಕಾಯಿ ಹಾಲನ್ನು ಮಾಡ್ತಾ ಇದ್ದೇನೆ. ಮೊದಲು ಇದನ್ನ ನಾವು ರುಬ್ಬಿಬಿಟ್ಟು ನೀರು ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಕಾಯಿ ಹಾಲನ್ನು ತಗೊಳ್ಳೋಣ. 1 ಕಪ್ಪಷ್ಟು ಕಾಯಿ ತುರಿಗೆ 1 ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೇನೆ. ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇದರದ್ದು ಹಾಲು ಇವಾಗ ಹಿಂಡಿ ನಾವು ತೆಗಿಬೇಕು. ಅದಕ್ಕಿಂತ ಮುಂಚೆ ಈ ಬೆಲ್ಲ ಇದೆಯಲ್ವಾ, ಇದನ್ನೊಂಚೂರು ನಾನು ನೀರು ಮಾಡ್ಕೊತೀನಿ. ಬೆಲ್ಲ ಹಾಕಿಬಿಟ್ಟು ಎಷ್ಟು ಬೇಕಷ್ಟು ಸಿಹಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು 1/4 ಲೋಟದಷ್ಟು ಇದನ್ನೊಂಚೂರು ಬಿಸಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಬಿಸಿ ಮಾಡಲಿಕ್ಕೆ ಇಟ್ಟು ಒಂಚೂರು ಬೆಲ್ಲನ ಕರಗಿಸ್ತಾ ಇದ್ದೇನೆ. ಇದು ನೀಟಾಗಿ ಕರಗಲಿ. ಬೆಲ್ಲ ಕರಗಿ ಆದ ನಂತರ ಸ್ಟವನ್ನು ಬಂದ್ ಮಾಡ್ಬೋದು. ಚೂರು ಈ ಬೆಲ್ಲದ ಪಾಕ ತಣ್ಣಗಾಗಲಿ. ಇದಕ್ಕೆ 1-2-3 ಏಲಕ್ಕಿನ ಗುದ್ಬಿಟ್ಟು ಹಾಕೋಬಹುದು. ಚಿಟಿಕೆ ಉಪ್ಪು, ಜಾಸ್ತಿ ಬೇಡ. ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಟಿರುವಂಥ ಕಾಯಿ ಹಾಲಿರುತ್ತಲ್ವ, ಅದನ್ನ ಹಿಂಡ್ಕೋಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ರುಚಿಯಾಗಿರುವಂತಹ ಕಾಯಿ ಸಿಹಿ ಹಾಲು ರೆಡಿಯಾಗಿದೆ. ಇದು ಶಾವಿಗೆ ಜೊತೆ ಇದೆಯಲ್ವ, ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸಿಹಿ ಇಷ್ಟಪಡುವವರಿಗೆ. ಇವಾಗ ನೋಡಿ, ಆಲ್ಮೋಸ್ಟ್ ಬೆಂದಿದೆ. ಅಂದರೆ ಈ ಕಡುಬು ಇದೆಯಲ್ಲ, ಕೈಗೆ ಅಂಟಬಾರ್ದು, ಆವಾಗ ಕರೆಕ್ಟಾಗಿ ಬೆಂದಿರುತ್ತೆ. ಇವಾಗ ನೀವು ಇದನ್ನ ಬಂದ್ ಮಾಡ್ಬೋದು, ಇಲ್ಲ ಸ್ಟೀಮಲ್ಲಿ ಇಟ್ಕೋಬೋದು. ಯಾಕಂತಂದರೆ ಇದು ಬಿಸಿ ಇರುವಾಗಲೇ ನಾವಿದನ್ನ ಒತ್ತಿ ಶಾವಿಗೆನ ರೆಡಿ ಮಾಡಬೇಕು, ಇಲ್ಲ ಅಂದರೆ ತುಂಬ ಗಟ್ಟಿಯಾಗೋಗುತ್ತೆ. ನೋಡಿ, ಇವಾಗ ಇದನ್ನ ನಾವು ಶಾವಿಗೆನ ಒತ್ಬಿಟ್ಟು ಮಾಡುವಂತಹ ಮನೆ ಇದು. ಸೇಮೆ ದಡ್ಡಿದ ಮನೆ ಅಂತಾರೆ ಅಥವಾ ಶಾವಿಗೆ ಮನೆ ಅಂತ ಅಂತಾರೆ. ಕಬ್ಬಿನದಿದು. ಆ್ಯಕ್ಚುಲಿ ಮುಂಚೆ ಮರದು ಕೂಡ ಬರ್ತಾ ಇತ್ತು. ಈ ಥರ ಸ್ಟೇರಿಂಗ್ ಇರುತ್ತೆ ನೋಡಿ. ಇಲ್ಲಿ ಇದೆಯಲ್ವಾ, ಇದನ್ನ ಈ ಥರ ಮಾಡಿಬಿಟ್ಟು ಇಲ್ಲಿ ನಾವು ಆ ಕಡುಬನ್ನು ಹಾಕಿ ಮೇಲ್ಗಡೆಯಿಂದ ಇದನ್ನ ತಿರುಗಿಸ್ತಾ ಬಂದರೆ ನಿಮಗೆ ಈ ಇದರಲ್ಲಿ ಈ ಪೋರ್ಷನಲ್ಲಿ ಶಾವಿಗೆ ಬೀಳ್ತಾ ಹೋಗುತ್ತೆ. ಅದಕ್ಕೋಸ್ಕರ ಒಂದು ನೋಡಿ, ತಟ್ಟೆ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಎಲ್ಲದನ್ನು ಫಸ್ಟ್ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಈ ಕಡುಬು ಇದೆಯಲ್ವ, ಅದನ್ನು ಕೂಡ ನೀವು ಓಪನ್ ಮಾಡಿ ಇಡಬಾರ್ದು, ಬಿಸಿಯೇ ಇರಬೇಕು ನಿಮಗೆ ಇದನ್ನ ಒತ್ತಲಿಕ್ಕೆ ಬರುವಾಗ. ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, ಮೇಲ್ಗಡೆ ಸ್ಟೇರಿಂಗಿಂದ ಈ ಥರ ತಿರುಗಿಸೋ ಪಾರ್ಟ್ ಇದೆಯಲ್ಲ, ಇಲ್ಲಿ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂಚೂರು ಎಣ್ಣೆನ ಬಿಟ್ಕೋಬೇಕು. ಯಾಕಂತಂದರೆ ಆವಾಗ ನಿಮಗೆ ಸಲೀಸಾಗಿ ಇದು ರೊಟೇಟ್ ಆಗುತ್ತೆ. ಇವಾಗ ಈ ಭಾಗ ಇದೆಯಲ್ವಾ, ಇದನ್ನ ಈ ಥರ ಮೇಲೆ ಎತ್ತಿ ನಾವು ಕಡುಬನ್ನು ಇಲ್ಲಿ ಹಾಕೋಬೇಕು. ಈ ಥರ ತಿರುಗಿಸ್ಕೊಂಡು ನೋಡಿ, ಈ ಪೋರ್ಷನ್ ಇದೆಯಲ್ವಾ, ಇದನ್ನ ನೀಟಾಗಿ ಇದರೊಳಗಡೆ ಫಿಕ್ಸ್ ಮಾಡ್ಕೋಬೇಕು. ಇದರ ಒಳಗಡೆ ಸೇರ್ಕೋಬೇಕು ಈ ಥರ. ಇವಾಗ ನಾವಿಲ್ಲಿ ಮೇಲ್ಗಡೆಯಿಂದ ರೊಟೇಟ್ ಮಾಡ್ತಾ ಬಂದರೆ ಕೆಳಗಡೆ ನಿಮಗೆ ಒತ್ತು ಶಾವಿಗೆ ರೆಡಿಯಾಗಿ ಬೀಳ್ತಾ ಇರುತ್ತೆ. ನೋಡಿ, ಇವಾಗ ಇದನ್ನ ರೊಟೇಟ್ ಮಾಡ್ತಾ ಇದ್ದರೆ ಕೆಳಗಡೆ ನಮಗೆ ಈ ಶಾವಿಗೆ ಇದೆಯಲ್ವ ರೆಡಿಯಾಗಿ ಬೀಳ್ತಾ ಇರುತ್ತೆ. ಇದು ಆ್ಯಕ್ಚುಲಾಗಿ ಇಬ್ಬರು ಮಾಡುವಂಥ ಕೆಲಸ. ಅಟ್ಲೀಸ್ಟ್ ಒಬ್ಬರು ಈ ಸ್ಟ್ಯಾಂಡ್ ಇದೆಯಲ್ಲ ಇದನ್ನ ಹೋಲ್ಡ್ ಮಾಡಬೇಕು, ಇನ್ನೊಬ್ಬರು ಈ ಪ್ಲೇಟನ್ನು ಇಟ್ಕೋಬೇಕು, ಮತ್ತೊಬ್ಬರು ರೊಟೇಟ್ ಮಾಡಬೇಕು. ನೋಡ್ತಾ ಇದ್ದೀರಲ್ವ, ಇದು ಊರಿನ ಸ್ಟೈಲ್ ಮಾಡುವಂಥದ್ದು. ನೋಡಿ, ಪರ್ಫೆಕ್ಟಾಗಿ ಶಾವಿಗೆ ರೆಡಿಯಾಗಿದೆ, ಒತ್ತು ಶಾವಿಗೆ. ಒಂದಾದ ನಂತರ ಇದನ್ನ ನೀಟಾಗಿ ಈ ಥರ ಕಟ್ ಮಾಡಿ ತೆಗೆದು ಬಿಡಬೇಕು. ನೋಡಿದ್ರಲ್ವಾ, ಊರ ಕಡೆ ಯೂಸ್ ಮಾಡುವಂಥ ಶಾವಿಗೆ ಮನೆನ ಯೂಸ್ ಮಾಡಿಕೊಂಡು ಹೇಗೆ ತುಂಬಾ ಸುಲಭವಾಗಿ ಪರ್ಫೆಕ್ಟಾಗಿ ಈ ಒತ್ತು ಶಾವಿಗೆನ ಮಾಡ್ಕೊಂಡ್ವಿ ಅಂತ. ನೀವು ಆ್ಯಕ್ಚುಲಾಗಿ ಈ ಥರ ಅದನ್ನ ಒತ್ತಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಕಡುಬು ಬಿಸಿ ಇರುವಾಗಲೇ ನಾವು ಈ ಒತ್ತು
ಕೆಲಸನ ಮಾಡಬೇಕು. ಇನ್ನೊಂದು ಏನು ಅಂತಂದರೆ ನಿಮಗೆ ಬಿಡಿ ಬಿಡಿ ಆಗಬೇಕು ಅಂತಂದರೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಿಟ್ಟು ಕಲಿಸುವಾಗ ಹಾಗೆಯೇ ಒಂಚೂರು ಕಾಯಿ ತುರಿ ಹಾಕಿದರೆ ತುಂಬಾ ರುಚಿಯಾಗಿ ಈ ಶಾವಿಗೆ ಬರುತ್ತೆ. ಈ ರೆಸಿಪಿ ನಿಮಗೆ ಚಿಕನ್ ಸಾರು ಜೊತೆ ಅಥವಾ ಟೊಮೆಟೊ ಸಾರು ಇರ್ಬೋದು, ಯಾವುದಾದ್ರೂ ಸಾಂಬಾರು ಜೊತೆನೂ ಆಗುತ್ತೆ. ಹಾಗೆಯೇ ಇದಿರುತ್ತಲ್ವ ಕಾಯಿ ಹಾಲಿನ ಜೊತೆ ತುಂಬ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ನಮ್ಮ ಕಡೆ ನೆಂಟರು ಬಂದಾಗ ಏನಾದರೂ ಸ್ಪೆಷಲ್ ಫಂಕ್ಷನ್ಗಳಲ್ಲಿ ಈ ಶಾವಿಗೆ ಅಥವಾ ಕೋಳಿ ಸಾರು ಜೊತೆ ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ಸ್ ಎಲ್ರಿಗೂ.